Pause थोडं ಅಲ್ಲಿ ಜೋಗುಲು ಅಣ್ಣ ಪಿಕಪ್ ಕೊಟ್ಟು ಮತ್ತೆ ಜೋಗುಲು ಮಿಚ್ಚ ಬೇಟಿ ಕೊಟ್ಟು ಮೆರವಣಿಗೆ ಬಂದವರಿಗೆ ಚಹಾ ತಿಂಡಿ ಔಷಧಿ ಎಲ್ಲ ಹೋಗಿ ಮೆರವಣಿಗೆ ಇಲ್ಲದವರಿಗೆ ಯಾರಿಗಿಲ್ಲ. ಮೆರವಣಿಗೆ ಹೋದವರಿಗೆ ಮೆರವಣಿಗೆ ಯಾರು ಬರ್ತಾರೋ ಜ್ಯೋತಿಯನ್ನು ಕರ್ಕೊಂಡ್ಬರ್ತಾರೋ ಅವರಿಗೆ ಚಹಾ ತಿಂಡಿ ಔಷಧಿ. ಗಣೇಶ್ ಪುಣ್ಯ ಹಿರಡೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾರೆ. ರಾಜಪೇಟೆ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಚಂದ್ರಶೇಖರ್ ಶೆಟ್ಟಿ ಗೋವಿಂದ ಇವರು ಕೂಡ ಮುಂದಿದ್ದಾರೆ. ಅಕ್ಷರ ಭಾರತಿ ಆನಂದ ಪದವು ಸೇವೆಗಾಡ ಪ್ರೌಢಶಾಲಾ ಬಾಲಕರು ನೀವು ಸಿದ್ಧರಾಗಿದ್ದೀರಾ? ಎರಡು ತಂಡದವರು ಅಕ್ಷರ ಭಾರತಿ ಆನಂದ ಪದವು ಸೇವೆಗಾಡ ಕನ್ನಡ ಮೀಡಿಯಂ ಮಡಂತ್ಯಾರು ನಮ್ಮನ್ನು ಕಾಯುವುದಿಲ್ಲ. ಆಮೇಲೆ ಅಲ್ಲಿ ತೀರ್ಪುಗಾರರು ಪದ್ಯ ಪ್ರಾರಂಭ ಮಾಡ್ತಾರೆ. ಆಮೇಲೆ ಬಂದು ಏನು ತಕರಾರು ಮಾಡಬೇಡಿ. ನಾವು ಕೂಡ ಭಾರತೀಯ ಜನತಾ ಪಕ್ಷದ ಮಹಾಶಕ್ತಿ ಕೇಂದ್ರದ ಕಾರ್ಯದರ್ಶಿಗಳಂತ ಹರೀಶ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಇವರು ಕೂಡ ನಾನು ಸ್ವಾಗತಿಸಿದ್ದೇನೆ. ಮತ್ತು 30ಕ್ಕೆ ಸರಿಯಾಗಿ ಸ್ವಸ್ತಿ ಕ್ರೀಡಾ ಜ್ಯೋತಿ ಶ್ರೀರಾಮನಗರ ರಾಮಾಂಜನೇಯ ಭಜನಾ ಮತ್ತು ಕಬಡ್ಡಿ ಮುಗಿದ ಕೂಡಲೇ 60 kg ವಿಭಾಗದ ಕಬಡ್ಡಿ ಪಂದ್ಯಾಟ ಮಧ್ಯಾಹ್ನ ನಂತರ ಪ್ರಾರಂಭಗೊಂಡಿದೆ. ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲ ಕ್ರೀಡಾಭಿಮಾನಿಗಳು ಕ್ರೀಡಾಪಟುಗಳು ನಮ್ಮೊಂದಿಗೆ ಸಹಕರಿಸಬೇಕೆಂಬುದಾಗಿ ನಮ್ಮಲ್ಲಿ ವಿನಂತಿ ಮಾಡಿಕೊಂಡಿದ್ದೇವೆ.
Kodakono inter. Sir. Sorry, Anna. Action. ಅಕ್ಷರ ಭಾರತಿ ಆನಂದಪದವು ಶೇಖನಾಳ್ ಕನ್ನಡ ಮೀಡಿಯಂ ಎಲ್ಲಿ ಬಂದಿದ್ದೀರಾ? ಯಾವುದು ಅನಂತ್ಯಾರು ಆಲತ್ಪದವು ತೀರ್ಪುಗಾರರು ಜಯರಾಜ್ ಅವರು Thank you.